ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ಈ ನಮ್ಮೊಳಗೆ. ಒಳಗಿನ ತಿಳಿಯನು ಕಲುಕದೇ ಇದ್ದರೆ ಅಮೃತದ ಸವಿಯಿದೆ ನಾಲಗೆಗೆ. ಮಾನವೀಯತೆಯನ್ನು ಮರೆತು ಏಕತಾನತೆಯನ್ನು ಬೆರೆತು ಆಧುನಿಕತೆ ಎನ್ನುವುದು ಬಂಧುಗಳ ಸಂಬಂಧವಲ್ಲ, ಅದು ವ್ಯವಹಾರದ ಲಾಭ ಎನ್ನುವವರಿಗೆ GS ಶಿವರುದ್ರಪ್ಪನವರ ಈ ಸಾಲುಗಳು ಎಚ್ಚರಿಕೆಯಾಗ್ತದೆ. ಸ್ವಾರ್ಥ ಬದುಕಿನ ನಡುವೆ ನಿಸ್ವಾರ್ಥ ಉದ್ದೇಶವನ್ನಿಟ್ಟು ನಮ್ಮವರಿಗಾಗಿ ನಾವು ಎನ್ನುವ ತತ್ವದಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ, ಮುಂದೆ ನಿರ್ವಹಿಸುತ್ತಲೇ ಇರುವ ಸುಂದರ ಕುಟುಂಬ ಟೀಮ್ ಜೇನುಗೂಡು. ನಮಸ್ಕಾರ ನಮ್ಮವರೇ, ನಾನು ನಿಮ್ಮ ಜೀವ. ಇದು ನಮ್ಮವರ ಪರಿಚಯ ಸರಣಿ ಜೇನ ಹನಿ. ಇಂದಿನ ಪರಿಚಯಕ್ಕೆ ಮುಖ ತೋರುವವರು ಯಾರು ಎನ್ನುವ ಕುತೂಹಲ ಎಲ್ಲರಿಗೂ. ಸಮಾಜಕ್ಕಾಗಿಯೇ ತಾನು ಕಾರ್ಯತತ್ಪರಳಾಗಬೇಕು, ಜನಸಾಮಾನ್ಯರೊಂದಿಗೆ ಬೆರೆಯಲು ಹೆಚ್ಚು ಅನುವು ಮಾಡಿಕೊಳ್ಳಬೇಕೆಂದು ಕನಸು ಕಂಡವರು. ಆ ನಿಟ್ಟಿನಲ್ಲೇ ಮುಂದುವರೆದು ಕನಸನ್ನು ನನಸಾಗಿಸಿ ಜೀವನ ವರವಾಗಿಸಿಕೊಂಡವರು ಜೇನುಗೂಡಿನ ಜೇನು ಸಂಧ್ಯಾ ಅವರು. ಲೋಕಹಿತಂ ಮಮ ಕರಣೀಯಂ ಅನ್ನೋ ವೇದವಾಕ್ಯ ಅದ್ಯಾವತ್ತು ತಾಯಿಯ ಮನದಿಂದ ಹೊಸ ಜೀವವೊಂದಕ್ಕೆ ಹರಿದು ಬಂತೋ ಅದು ಜೀವ ತಳೆದದ್ದು 1994 ಇಸವಿಯ ಮೇ ತಿಂಗಳಿನ 18ರಂದು. ಶ್ರೀಯುತ ಗಿರಿಯಪ್ಪರವರ ಆಸೆಗಳೆಲ್ಲಕ್ಕೂ ನೀರೆರೆದವರು ಶ್ರೀಮತಿ ಜಯರವರು ನಡೆಸಿದ ಹೆಜ್ಜೆಯಲ್ಲಿ ಇಹದ ಆಗು ಹೋಗುಗಳನ್ನು ಅರಿತು ಬೆಳೆದರು. ಈ ರೀತಿ ತಂದೆ ತಾಯಿಗಳೀರ್ವರ ಪ್ರೇಮ ಮಮತೆಯನ್ನು ತನ್ನೊಳಗೆ ಚೈತನ್ಯವಾಗಿಸಿಕೊಂಡ ಸಂಧ್ಯಾರವರು ಇಬ್ಬರು ಅಣ್ಣಂದಿರ ಮುದ್ದಿನ ಕೂಸುಮರಿಯಾಗಿ ಅವರ ವಾತ್ಸಲ್ಯವನ್ನು ಪೂರ್ಣವಾಗಿ ಅನುಭವಿಸುತ್ತಾರೆ. ತನ್ನ ಊರಾದ ಪಂಜಿಕಲ್ಲನ್ನು ಪ್ರೀತಿಸಿದ್ದಲ್ಲದೆ ಆ ಊರಿನ ಹೆಮ್ಮೆಯಾಗಿ ತಾನಿರಬೇಕೆಂದು ಬದುಕನ್ನ ಕಟ್ಟಿಕೊಂಡವರಿವರು. ಪ್ರಾಥಮಿಕ ಶಿಕ್ಷಣವನ್ನು ಪಂಜಿಕಲ್ನಲ್ಲಿ ಪೂರ್ಣಗೊಳಿಸಿ ಪ್ರೌಢ ಶಿಕ್ಷಣವನ್ನು ಸರಕಾರಿ ಪ್ರೌಢಶಾಲೆ ಪಂಜಿಕಲ್ನಲ್ಲಿ ಪೂರ್ಣ ಬಾಲ್ಯ ಕಾಲವನ್ನು ಅನುಭವಿಸುವ ಮೂಲಕ ಅನುಭವಿಸಿಕೊಂಡ ಸಂಧ್ಯಾರವರು ವಾಮದ ಪದವು PU ಕಾಲೇಜಿನಲ್ಲಿ ಕಾಯಕಯೋಗಿಯಾಗುವತ್ತ ಕನಸನ್ನು ಕಟ್ಟಿಕೊಳ್ಳತೊಡಗುತ್ತಾರೆ. ತನ್ನ ಡಾಕ್ಟರ್ ಆಗಬೇಕೆಂಬ ಕನಸು ಮನೆಯ ತೊಂದರೆಗಳಿಂದ, ಆರ್ಥಿಕತೆಯ ಹಿಡಿತದಿಂದ ಪುಟಿಯಲು ಆಗದೇ ಇದ್ದಾಗ ಅದೇ ಕನಸನ್ನು ಒಂದಷ್ಟು ಬದಲಾವಣೆಗೊಳಿಸಿ ವಾಮದ ಪದವಿನ ಫಸ್ಟ್ ಗ್ರೇಡ್ ಕಾಲೇಜಿನಲ್ಲಿ ಪದವಿ ಪಡೆಯುವಷ್ಟರಲ್ಲಿ ಫಲ ನೀಡಲೇಬೇಕಾದ ಮರವಾಗಿ ಬೆಳೆದು ನಿಲ್ಲಿಸುತ್ತಾರೆ. ಕಾಲೇಜು ಕಲಿಯುವ ಸಮಯದಲ್ಲೇ ನಾಗರಿಕರಿಗಾಗಿ ಏನಾದರೂ ಸಹಾಯ ಮಾಡಲೇಬೇಕೆಂಬ ಸೆಳೆತದಲ್ಲಿ ರಕ್ತದಾನ ಶಿಬಿರದಂತಹ ಮಹತ್ವಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗಲೂ ಸಹವರ್ತಿಗಳದಾಗಲಿ ಪ್ರಾಧ್ಯಾಪಕರದಾಗಲಿ ಸಹಾಯ ಸಿಗದೆ ಎದೆಗುಂದಿದಾಗ ಆ ಯುವ ಮನಸ್ಸು ಕಟಿಬದ್ಧವಾಗಿ ಊರವರನ್ನೇ ಸೇರಿಸಿಕೊಂಡು ಮನದ ಯೋಚನೆಯನ್ನು ಪೂರ್ಣಗೊಳಿಸುತ್ತದೆ. ಈ ನಡುವೆ ಜೀವನಕ್ಕೆ ಕಾವಲುಗಾರನಾದ ಅಪ್ಪ, ನಿನ್ನ ಜೀವನದ ಕಾವಲುಗಾರಳು ನೀನೇ ಸ್ವತಃ ಆಗಬೇಕು, ನನ್ನ ನಂಬಿ ಬದುಕಬೇಡ ಎನ್ನುವ ಪಾಠ ಹೇಳಿಕೊಟ್ಟು ಮಗಳಿಂದ ದೂರ, ಬಲು ದೂರ ಮತ್ತೆ ಬಾರದ ಊರಿಗೆ ಹೊರಟು ಹೋಗ್ತಾರೆ. ಆ ದುಃಖವನ್ನು ಸರಿದೂಗಿಸುವಲ್ಲಿ ಮತ್ತೆ ಆಶಾಕಿರಣವನ್ನು ಕಾಣುವಲ್ಲಿ ಸಮಯಗಳನ್ನೇ ತೆಗೆದುಕೊಂಡ ಸಂಧ್ಯಾರವರು ತನ್ನ ತಂದೆಯ ಆಸೆಯಂತೆ ತಾಯಿಯ ಪೂರ್ಣ ಸಹಾಯದಿಂದ ಕಲಿಕೆಯನ್ನು ಮುಂದುವರಿಸುತ್ತಾರೆ. ಇನ್ನೇನು ಸಮಾಜಮುಖಿಯಾಗಿಯೇ ತನ್ನನ್ನು ತೊಡಗಿಸಿಕೊಳ್ಳಲು ಪೂರ್ಣ ಸಿದ್ಧತೆ ಮಾಡಿಕೊಂಡವರು ವೈದ್ಯಕೀಯ ಹಾಗೂ ಮನೋವೈದ್ಯಕೀಯ ವಿಷಯದಲ್ಲಿ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಪದವಿಯನ್ನು ಮೂಡುಬಿದ್ರೆಯ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಅತ್ಯುತ್ತಮ ಅಂಕಗಳೊಂದಿಗೆ ಪಡೆದುಕೊಳ್ತಾರೆ. ಅದರ ಜೊತೆಯಲ್ಲೇ ಸಮಾಲೋಚನಾ ತರಬೇತಿ, ವೃತ್ತಿಪರ ಕೌಶಲ್ಯ ತರಬೇತಿಯನ್ನು ಪಡೆದುಕೊಂಡವರು ಸುಮಾರು 2 ವರ್ಷಗಳ ಕಾಲ ವೃದ್ಧಾಶ್ರಮ ಹಾಗೂ ಅನಾಥಾಶ್ರಮ ಬೆಂಗಳೂರು ಇಲ್ಲಿ ಸೇವೆ ಸಲ್ಲಿಸುತ್ತಾರೆ.
ಸಂಬಳಕ್ಕಾಗಿ ದುಡಿಯದೆ ಅಲ್ಲಿರುವವರ ಪ್ರೀತಿ ಮಮತೆಗಾಗಿ ಸೇವೆ ಸಲ್ಲಿಸಿದವರು ಅಲ್ಲಿಂದ ಪಡೆದ ಸಂಬಳಕ್ಕಿಂತ ಮನೆಯಿಂದ ಖರ್ಚಿಗಾಗಿ ಕೇಳಿ ಪಡೆದದ್ದೇ ಹೆಚ್ಚು. ಆದರೂ ಅಮ್ಮ ತನ್ನ ಕಷ್ಟ ತೋರಿಸಿಕೊಳ್ಳದೆ ಮಗಳಿಗೆ ನೆರವಾಗಿ ನಿಂತು ಆಕೆಯನ್ನು ಪ್ರೋತ್ಸಾಹಿಸಿದ್ದನ್ನು ಈಗಲೂ ಕಣ್ಣೀರೊರೆಸಿಕೊಳ್ಳುತ್ತಾ ಆ ಮಗಳು ನೆನಪಿಸಿಕೊಳ್ತಾರೆ. ಅನಂತರದ ದಿನಗಳಲ್ಲಿ ಕೌನ್ಸಿಲರ್ ಆಗಿ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲೂ ಒಂದಷ್ಟು ದಿನಗಳ ಕಾಲ ತನ್ನ ಕಾರ್ಯತತ್ಪರತೆಯನ್ನು ತೋರಿಸ್ತಾರೆ. ಈ ಮಧ್ಯೆ ಪವಿತ್ ಕುಮಾರ್ ಅವರು ಸಂಧ್ಯಾರ ಜೀವನ ಸಂಗಾತಿಯಾಗ್ತಾರೆ. ಬಾಳಿಗೆ ಬೆಳಕಾಗಿ ಆ ತುಂಬು ಸಂಸಾರದಲ್ಲಿ ಸೊಸೆಯ ಕರ್ತವ್ಯಕ್ಕೆ ಚ್ಯುತಿ ಬಾರದೆ ಅಕ್ಕರೆಯ ಮಗಳಾಗಿ ಆ ಪ್ರೀತಿಯನ್ನು ಅನುಭವಿಸ್ತಾರೆ. ಈ ಎಲ್ಲ ಸಮಯದಲ್ಲೂ ಸಂಧ್ಯಾರವರಿಗೆ ಜೊತೆಯಾಗುವುದು ಏನಾದರೂ ಸಾಧಿಸಲೇಬೇಕೆಂಬ ಅವರ ಛಲ ಹಾಗೂ ಮನೆಯವರ ಪ್ರೀತಿ. ವೃತ್ತಿಪರತೆಯನ್ನು ಬದಿಗಿಟ್ಟು ಸಾಧನೆಯ ಹಾದಿಯಲ್ಲಿ ವಿರಾಮವಾಗಿಸಿ ಸಂಧ್ಯಾರವರನ್ನು ಬದಿಗೆ ಕರೆದೊಯ್ದರೆ ಅವರೊಳಗಿನ ಒಬ್ಬ ಕವಿ, ಸಾಹಿತಿ, ಓದುಗ, ನೃತ್ಯಗಾರ್ತಿ, ಗಾಯಕಿ ಇವರೆಲ್ಲ ಹೊರಗೆದ್ದು ನಿಲ್ತಾರೆ. ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ತಾನು ಸದಾ ಸಿದ್ಧಳಾಗಿರುವ ಇವರು ಕಾಲೇಜಿನ ಕಲಿಯುವ ಸಮಯದಲ್ಲೇ ಸಹವಿದ್ಯಾರ್ಥಿ ಮೂವರನ್ನು ತಮ್ಮ ಮನೆಯಲ್ಲಿಯೇ ಪೋಷಿಸಿ ಅವರ ವಿದ್ಯಾರ್ಥಿ ಜೀವನಕ್ಕೂ ನೆರವಾದ ಸಹೃದಯಿ. ಬದುಕಿನ ತುತ್ತಿಗೂ ಮನದ ಆಸೆಗೂ ಸದ್ಯ ಸಂಧ್ಯಾರವರು ಅನುಸರಿಸಿ ನಿಂದದ್ದು ಅವರ ಪ್ರಸ್ತುತ ಕಾಯಕ ಮನೋವೈದ್ಯಕೀಯ ಸಮಾಲೋಚಕಿಯಾಗಿ ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿ ಹುದ್ದೆ. ಇಷ್ಟೆಲ್ಲದರ ಮಧ್ಯೆ ಸಮಯ ಸಿಕ್ಕಾಗೆಲ್ಲ ತನ್ನವರು ಎಲ್ಲಿರುವರೋ ಅಲ್ಲಿ ಇಣುಕಿ ಅವರೊಂದಿಗೆ ಒಂದಷ್ಟು ಮಾತುಕತೆಯಾಡುತ್ತಾ ಅವರ ಕುಶಲೋಪರಿಗಳನ್ನು ವಿಚಾರಿಸುವ ಸ್ನೇಹಮಯಿ ಸಂಧ್ಯಾರವರ ಜೀವನದ ಹಾದಿಯಲ್ಲಿ ನೆಮ್ಮದಿಯದೇ ಸಹವಾಸ ಅವರಿಗೆ ಸಿಗಲಿ, ಸಾಧಿಸಬೇಕೆಂಬ ಬಯಕೆಗಳೆಲ್ಲ ಕೈಗೂಡಿ ಬರಲಿ ಎನ್ನುವ ಆಶಯ ನಿಮ್ಮಿಂದ ಸಿಗಬಹುದಾದರೆ ಅದಕ್ಕೆ ಕೃತಜ್ಞರಾಗುವವರು ನಾವು. ಇದು ಟೀಮ್ ಜೇನುಗೂಡು, ಬದುಕ ಕಟ್ಟುವವರ ಇಲ್ಲಿ ನೋಡು.